ಆಲ್ಮೋಸ್ಟ್ ಒಂದು ವೋಲ್ವೋ ಬಸ್ದಷ್ಟು ರೇಟ್ ಇದೆ ಈ ಮಿಷಿನಿಗೆ. 3D ಇಮೇಜಸ್ ಎಲ್ಲ ತರದ್ದು ಸ್ಕ್ಯಾನ್ ಮಾಡ್ತೇವೆ. ಈ ದಕ್ಷಿಣ ಕನ್ನಡದಲ್ಲಿ 2 ಕಡೆ ಮಾತ್ರ ಅವೈಲೇಬಲ್ ಇದೆ, ಕಡಬದಲ್ಲಿ ಇಲ್ಲಿ ಇರಲಿಲ್ಲ. ಸೊ ಅಂತ ಮೆಡಿಸಿನ್ಸ್ ಎಲ್ಲ ನಾನು ಇಲ್ಲಿ ಅವೈಲೇಬಲ್ ಮಾಡಿದ್ದೇನೆ. 6 ಚಾನಲ್ ECG ಮತ್ತೆ ಆಕ್ಸಿಜನ್ ಸಿಲಿಂಡರ್. ಇದು ಜನರಲ್ ವಾರ್ಡ್ 4 ಬೆಡೆಡ್. ಮೇನ್ಲಿ ಸುರಕ್ಷದು ಕೇಸಸ್ ಅಡ್ಮಿಟ್ ಮಾಡಕ್ಕೆ ಎಲ್ಲ ತರದ್ದು ರೂಟೀನ್ ಬ್ಲಡ್ ಕೌಂಟ್ ಮಾಡುವಂತ ಮಿಷನ್. ಸೋಡಿಯಂ, ಪೊಟ್ಯಾಷಿಯಂ, ಕ್ಯಾಲ್ಸಿಯಂ ಹಾಗೂ ಕ್ಲೋರೈಡ್ ಅನ್ನು ಗೊತ್ತಾಗಬಹುದು. ಕ್ರಿಯಾಟಿನ್ ನೋಡಬಹುದು, ಯೂರಿಕ್ ಆಸಿಡ್ ನೋಡಬಹುದು. ಇವರ್ ಲಿವರ್ ಫಂಕ್ಷನ್ ಟೆಸ್ಟ್. ನಮ್ದು ಎಲ್ಲಾ ಮಿಷನ್ಸ್ ಗಳು ಹೈಯರ್ ಎಂಡ್ ವರ್ಷನ್ ಅಲ್ಲಿ ನಾನು ಆಫ್ ಮಾಡಿದ್ದೇನೆ. ಹಲೋ ವೀಕ್ಷಕರೇ, ಆರೋಗ್ಯವೇ ಭಾಗ್ಯ. ಆರೋಗ್ಯ ಅನ್ನುವಂಥದ್ದು ಇವತ್ತು ಎಲ್ಲರಿಗೂ ಬಹಳ ಪ್ರಾಮುಖ್ಯವಾಗಿದೆ. ಅದೇ ರೀತಿಯಲ್ಲಿ ಆರೋಗ್ಯ ಸೇವೆಗಳು ಸಹ ಇವತ್ತು ಹಳ್ಳಿಗಳನ್ನು ಮುಟ್ತಾ ಇರುವಂಥ ಈ ಕಾಲಘಟ್ಟದಲ್ಲಿ ಆರೋಗ್ಯ ಸೇವೆಗಳನ್ನು ಪಡ್ಕೊಳ್ಬೇಕು ಅಂತ ಬಯಸುವವರಿಗೆ ಆರೋಗ್ಯ ಕೇಂದ್ರಗಳು ಬಹಳ ಪ್ರಾಮುಖ್ಯವಾಗ್ತವೆ. ಅದೇ ರೀತಿ ನಾವೀಗ ಕಡಬ ತಾಲೂಕಿನಲ್ಲಿದ್ದೇವೆ. ಕಡಬ ತಾಲೂಕು ಕೇಂದ್ರವಾಗಿ ಅಭಿವೃದ್ಧಿ ಹೊಂದಿರುವಂಥ ಈ ಕಾಲಘಟ್ಟದಲ್ಲಿ ಇಲ್ಲಿಗೊಂದು ಸುಸಜ್ಜಿತವಾದ ಒಂದು ಎಲ್ಲ ವೈದ್ಯಕೀಯ ಫೆಸಿಲಿಟಿಗಳನ್ನು ಒಳಗೊಂಡಿರುವಂಥ ಸುಸಜ್ಜಿತವಾದ ಆಸ್ಪತ್ರೆಯ ಅಗತ್ಯವಿತ್ತು. ಆ ಒಂದು ಅಗತ್ಯತೆಯನ್ನು ಇವತ್ತು ಕಡಬ ಮೆಡಿಕಲ್ ಸೆಂಟರ್ ಇಲ್ಲಿ ಪೂರೈಸ್ತಾ ಇದೆ. ಈ ಭಾಗದ ರೋಗಿಗಳಿಗೆ ಅನುಕೂಲವಾಗುವಂಥ ನಿಟ್ಟಿನಲ್ಲಿ ಇಲ್ಲಿ ಬಹಳ ವ್ಯವಸ್ಥಿತವಾಗಿ ಬಿಲ್ಡ್ ಆಗಿರುವಂತಹ ಈ ಕಡಬ ಮೆಡಿಕಲ್ ಸೆಂಟರ್ನಲ್ಲಿ ಹಲವು ವಿಧದ ವೈದ್ಯಕೀಯ ಸೇವೆಗಳನ್ನು ಇಲ್ಲಿ ರೋಗಿಗಳಿಗೆ ನೀಡಲಾಗ್ತಾ ಇದೆ. ನಾವೀಗ ಕೆಲವೊಂದು ವೈದ್ಯಕೀಯ ಸೇವೆಗಳ ಬಗ್ಗೆ ಹೇಳೋದಾದರೆ ಇಲ್ಲಿ ಅಲ್ಟ್ರಾಸೋನೋಗ್ರಫಿ ಇದೆ, 24x7 ಫಾರ್ಮಸಿ ವ್ಯವಸ್ಥೆ ಇದೆ. ಅದೇ ರೀತಿಯಾಗಿ ಲ್ಯಾಬ್ ಫೆಸಿಲಿಟಿ ಇದೆ, ವಿವಿಧ ರಕ್ತ ಪರೀಕ್ಷೆಗಳನ್ನು ನಡೆಸುವಂಥ ಲ್ಯಾಬ್ ಫೆಸಿಲಿಟಿ ಇದೆ. ಹಾಗೆಯೇ ತುರ್ತು ಸಂದರ್ಭಗಳಿಗೆ ಅಗತ್ಯವಾಗಿರುವಂಥ ECG ಫೆಸಿಲಿಟಿ ಇದೆ. ಅದೇ ರೀತಿಯಾಗಿ ಪ್ರೈಮರಿ ಎಮರ್ಜೆನ್ಸಿ ಕೇರ್, ಯಾವುದೇ ರೀತಿಯಾದಂಥ ಅನಾರೋಗ್ಯ ಸಮಸ್ಯೆಗಳಾದಂಥ ಸಂದರ್ಭದಲ್ಲಿ ಮೊದಲಿಗೆ ಅದನ್ನು ಅಟೆಂಡ್ ಮಾಡುವಂಥ ವ್ಯವಸ್ಥೆಗಳಿದೆ. ಅದೇ ರೀತಿಯಾಗಿ ಜನರಲ್ ಕನ್ಸಲ್ಟೇಷನ್ ಇದೆ. ಅದೇ ರೀತಿಯಾಗಿ ವಿಸಿಟಿಂಗ್ ಕನ್ಸಲ್ಟೆಂಟ್ ಅಂದರೆ ದೊಡ್ಡ ಆಸ್ಪತ್ರೆಗಳಿಂದ ಇಲ್ಲಿಗೆ ವೈದ್ಯರು ಬಂದು, ಅದು ಕಾರ್ಡಿಯಾಲಜಿ ಇರ್ಬೋದು, ಇನ್ನಿತರ ಸಮಸ್ಯೆಗಳಿಗಿರ್ಬೋದು, ಬೇರೆ ಆಸ್ಪತ್ರೆಗಳಿಂದ ಇಲ್ಲಿಗೆ ವೈದ್ಯರು ವಾರಕ್ಕೆ ಒಂದು ಸಲ ವಿಸಿಟ್ ಮಾಡಿ ಇಲ್ಲಿ ಈ ಭಾಗದ ರೋಗಿಗಳನ್ನು ನೋಡುವಂಥ ವ್ಯವಸ್ಥೆ ಇದೆ. ಒಟ್ಟಿನಲ್ಲಿ ಇದೀಗ ನಾನು ಜನರಲ್ ಆಗಿ ಇಲ್ಲಿ ಈ ಕಡಬ ಮೆಡಿಕಲ್ ಸೆಂಟರ್ನಲ್ಲಿ ಯಾವೆಲ್ಲ ವೈದ್ಯಕೀಯ ಸೌಲಭ್ಯಗಳು ಸಿಗ್ತವೆ ಅನ್ನುವಂಥ ಒಂದು ಮಾಹಿತಿಯನ್ನು ನಿಮಗೆ ನೀಡಿದೆ. ಆದರೆ ಕಡಬ ಮೆಡಿಕಲ್ ಸೆಂಟರ್ನಲ್ಲಿ ಯಾವೆಲ್ಲ ಸೌಲಭ್ಯಗಳು ರೋಗಿಗಳಿಗೆ ಲಭ್ಯವಿದೆ ಅನ್ನುವ ಬಗ್ಗೆ ನಮಗೆ ವಿವರವಾದ ಮಾಹಿತಿಯನ್ನು ಇವತ್ತು ನಮಗೆ ನೀಡಲಿಕ್ಕಿದ್ದಾರೆ ಡಾಕ್ಟರ್ ರಾಜೇಶ್ KV ಅವರು. ಅವರನ್ನು ನಾವು ಇವತ್ತು ನಿಮಗೆ ಇಂಟ್ರೊಡ್ಯೂಸ್ ಮಾಡ್ತಾ ಇದ್ದೇವೆ. ಹಾಗೆಯೇ ಓವರ್ ಟು ರಾಜೇಶ್ ಅವರೀಗ ನಮಗೆ ಕಡಬ ಮೆಡಿಕಲ್ ಸೆಂಟರ್ನಲ್ಲಿ ಯಾವೆಲ್ಲ ವೈದ್ಯಕೀಯ ಫೆಸಿಲಿಟಿಗಳಿವೆ ಅನ್ನುವಂಥ ಮಾಹಿತಿಯನ್ನು ನೀಡಲಿಕ್ಕಿದ್ದಾರೆ. ಡಾಕ್ಟರ್, ವೆಲ್ಕಮ್ ಟು ದ ಶೋ. ಕಡಬದಂಥ ಒಂದು ಭಾಗದಲ್ಲಿ, ಗ್ರಾಮೀಣ ಭಾಗ ಈಗ ಅಭಿವೃದ್ಧಿ ಹೊಂದ್ತಾ ಇದೆ. ಈ ಭಾಗಕ್ಕೆ ಒಂದು ನೆಸೆಸಿಟಿ ಇತ್ತು, ಒಂದು ನರ್ಸಿಂಗ್ ಹೋಮ್ ಟೈಪ್ ಇದ್ದು ಅಥವಾ ಒಂದು ವೆಲ್ ಬಿಲ್ಡ್ ಆಸ್ಪತ್ರೆ ಅಗತ್ಯ ಇತ್ತು. ಸೊ ಅದನ್ನು ಈಗ ಕಡಬ ಮೆಡಿಕಲ್ ಸೆಂಟರ್ ಪೂರೈಸ್ತಾ ಇದೆ. ಸೊ ಏನೆಲ್ಲ ಇದೆ, ನಾವೀಗ ರೋಗಿಗಳ ಪಾಯಿಂಟ್ ಆಫ್ ವ್ಯೂ ಇಂದ ಹೇಳೋದಾದ್ರೆ ಏನೆಲ್ಲ ಫೆಸಿಲಿಟಿಗಳು ಇಲ್ಲಿ ನಮಗೆ ಲಭ್ಯ ಇದೆ ಅಂತ. ಓಕೆ, ನಾನು ವಿಡಿಯೋ ಮಾಡ್ತಾ ನಾನು ಇಲ್ಲಿದೆ ಫೆಸಿಲಿಟೀಸ್ ತೋರಿಸ್ತೀನಿ, ಬನ್ನಿ. ಇದು ನಮ್ಮದು ಫಾರ್ಮಸಿ. ಇದು 24/7 ಅವೈಲೇಬಲ್, ಎಲ್ಲ ಥರದ ಮೆಡಿಸಿನ್ಸ್ ಅವೈಲೇಬಲ್ ಇದೆ. ಈಗ ನಾವು ಒಂದು ಆ್ಯಂಟಿಬಯೋಟಿಕ್ಸ್ ಒಂದು ಲೋವರ್ ಎಂಡಿಂದ ಟಾಪ್ ಹೈಯರ್ ಆ್ಯಂಟಿಬಯೋಟಿಕ್ಸ್ವರೆಗೆ ಇಲ್ಲಿ, ಅದಾದ ಮೆರೋಪೆನಮ್ ಆ ಇಂಜೆಕ್ಷನ್ವರೆಗೆ ನಮ್ಮದು ಇಲ್ಲಿ ಅವೈಲೇಬಿಲಿಟಿ ಇದೆ. ಪೇಷಂಟ್ ಬೇಕಿದ್ದಾಗ ಮತ್ತು ನಮ್ಮದಲ್ಲಿ ಎಲ್ಲ ಥರದ್ದು ಡಯಾಬಿಟಿಕ್ ಮೆಡಿಸಿನ್ಸ್, BPದು ಮೆಡಿಸಿನ್ಸ್ ಮತ್ತು ಆರ್ಥೋ ನ್ಯೂರೋ ಮೆಡಿಸಿನ್ಸ್ ಎಲ್ಲ ಮೆಡಿಸಿನ್ಸ್ ಇಲ್ಲಿ ಅವೈಲೇಬಲ್ ಇದೆ. ಈಗ ನಮಗೆ ಫಾರ್ ಎಕ್ಸಾಂಪಲ್ ಏನಾದರೂ ನಿಮಗೆ ಡೈರೆಕ್ಟ್ ಮೆಡಿಸಿನ್ ಬಂದು ಪರ್ಚೇಸ್ ಮಾಡಬೇಕಿದ್ರೆ ಈ ಫಾರ್ಮಸಿಯಲ್ಲಿ ಲಭ್ಯವಿರುತ್ತೆ. 24/7 ಈ ಫಾರ್ಮಸಿ ಫೆಸಿಲಿಟಿ ಲಭ್ಯ ಇದೆ. ಮತ್ತು ಇದು ಮೈನರ್ OT. ಇಲ್ಲಿ ಈ ಸಣ್ಣ ಪುಟ್ಟ ಪ್ರೊಸೀಜರ್ಸ್ ಎಲ್ಲ ಮಾಡುವಂಥದ್ದು, ಸೂಚರಿಂಗ್ ಆಗಲಿ, ಏನೋ ಸ್ಟಿಚ್ ಹಾಕಬೇಕಿದ್ರೆ ಟೆಂಡನ್ ಸೂಚರಿಂಗ್, ಇಲ್ಲಾದರೆ ಕೈ ಮುರಿದು ಪ್ಲಾಸ್ಟರ್ POP ಹಾಕಬೇಕಿದ್ರೆ ಇಲ್ಲಿ ಮಾಡುವಂಥದ್ದು. ಅದಲ್ಲದೆ ಈ ಚಿಕ್ಕ ಆ್ಯಪ್ಸಸ್ ಕ್ಯೂ ಡ್ರೈನೇಜ್ ಮಾಡೋದು ಅಂತ ಪ್ರೊಸೀಜರ್ಗೆ ಇಲ್ಲಿ ಮಾಡುವಂಥದ್ದು. ಸೂಚರ್ ಮೆಟೀರಿಯಲ್, ಗ್ಲೌಸ್ ಮತ್ತು ಸ್ಟೆರೈಲ್ ಪ್ಯಾಡ್ಸ್ ಎಲ್ಲ ಇಲ್ಲಿ ಇಟ್ಟಿದ್ದೇವೆ. ಹಾಗೂ ನೆಬ್ಲೈಸೇಷನ್ ಮಾಸ್ಕ್, ಆಕ್ಸಿಜನ್ ಮಾಸ್ಕ್ ಎಲ್ಲ ಫೆಸಿಲಿಟೀಸ್ ಇದೆ. ಇದು OP ಕನ್ಸಲ್ಟೇಷನ್ ರೂಮ್. ಅಲ್ಟ್ರಾಸೋನೋಗ್ರಫಿ ರೂಮ್. ಇದು ನಮ್ಮದು ಲೇಟೆಸ್ಟ್ ವಾಲ್ಯೂಸನ್ E10 ಮಿಷನ್. ಇದು ತುಂಬ ಹೈಯರ್ ಎಂಡ್ ಮಿಷನ್ಸ್. ಈ ಮಿಷನ್ ಹೇಳೋದಾದರೆ ನಮ್ಮದು ಆಲ್ಮೋಸ್ಟ್ ಒಂದು ವೋಲ್ವೋ ಬಸ್ದಷ್ಟು ರೇಟ್ ಇದೆ ಈ ಮಿಷನಿಗೆ. ಆದರೆ ನಮಗೆ ಇದರಲ್ಲಿ 3D ಇಮೇಜಸ್ ಎಲ್ಲ ಥರದ್ದು ಸ್ಕ್ಯಾನ್ ಮಾಡ್ತೇವೆ. ಅಬ್ಡೊಮೆನ್ ಸ್ಕ್ಯಾನ್, ಪ್ರೆಗ್ನೆನ್ಸಿ ಸ್ಕ್ಯಾನ್,
ಎಲ್ಲ 3 ಟ್ರೈಮಿಸ್ಟರ್ ಸ್ಕ್ಯಾನ್ ಮಾಡ್ತೇವೆ. ಹಾಗೂ ಕಲರ್ ಡಾಪ್ಲರ್, ಆರ್ಟೀರಿಯಲ್ ಡಾಪ್ಲರ್, ವೀನಸ್ ಡಾಪ್ಲರ್, ಮತ್ತು ಸಾಫ್ಟ್ ಟಿಶ್ಯೂ ಸ್ಕ್ಯಾನ್, ಥೈರಾಯ್ಡ್ ಸ್ಕ್ಯಾನ್, ಅಬ್ಡೋಮೆನ್ ಸ್ಕ್ಯಾನ್, ಚೆಸ್ಟ್ ಸ್ಕ್ಯಾನ್, ಎಲ್ಲ ಥರದ ಸ್ಕ್ಯಾನ್ ಇಲ್ಲಿ ಈ ಮಿಷಿನಲ್ಲಿ ಮಾಡುವಂಥದ್ದು. ಒಂದು ಪೇಷಂಟ್ ಒಂದು ಹೊಟ್ಟೆ ನೋವಾಗಿ ಬಂದರೆ ಈಗ ಮೋಸ್ಟ್ಲಿ ಏನಾಗುತ್ತೆ, ಒಬ್ಬರು ಡಾಕ್ಟ್ರು ನೋಡ್ತಾರೆ, ಕ್ಲಿನಿಕಲ್ ಡಯಾಗ್ನೋಸ್ ಮಾಡ್ತಾರೆ, ಮತ್ತು ಸ್ಕ್ಯಾನಿಂಗ್ ಮಾಡಬೇಕು. ಒಂದಾ ಹಾಸ್ಪಿಟಲಲ್ಲಿ ಇರ್ಬೋದು, ಇಲ್ಲ ಇನ್ನೊಂದು ಕಡೆ ಸೆಂಟ್ರಿಗೆ ಹೋಗಿ ಸ್ಕ್ಯಾನ್ ಮಾಡಿ ಅಲ್ಲಿ ವೇಟ್ ಮಾಡಿ ರಿಪೋರ್ಟ್ ತಗೊಂಡು ವಾಪಸ್ ಬರಬೇಕಾಗತ್ತೆ. ದ ಓನ್ಲಿ ಪ್ಲೇಸ್ ಇಲ್ಲಿ ಏನು ಅಡ್ವಾಂಟೇಜ್ ಅಂದರೆ, ಇಲ್ಲಿ ಪೇಷಂಟ್ ಬಂದರೆ ಡೈರೆಕ್ಟ್ ಇಲ್ಲೇ ಬೆಡ್ಡಲ್ಲಿ ಮಲಗಿಸಿ ಇಲ್ಲೇ ಸ್ಪಾಟ್ ಡಯಾಗ್ನೋಸಿಸ್ ಎನಿಥಿಂಗ್ ಆ್ಯಂಡ್ ಅಬ್ಡೋಮೆನ್ ಆ್ಯಂಡ್ ಚೆಸ್ಟ್ ಡಯಾಗ್ನೋಸಿಸ್ ಸ್ಕ್ಯಾನ್ ಮಾಡಿ ಅಲ್ಲೇ ಪಕ್ಕದಲ್ಲಿ ನಾವು ಫ್ಲೂಯಿಡಾ ಟ್ರೀಟ್ಮೆಂಟಾ ಆ್ಯಂಟಿಬಯೋಟಿಕ್ ಇಂಜೆಕ್ಷನ್ಸ ಏನೇ ಮದ್ದು ಅಂತೂ ಅಲ್ಲಿ ಇಮಿಡಿಯೇಟಾಗಿ ಟ್ರೀಟ್ಮೆಂಟ್ ಮಾಡ್ಬೋದು. ಫಾರ್ ಎಕ್ಸಾಂಪಲ್ ಈಗ ಕಲ್ಲು ಪೇಷಂಟ್ ಬಂದರೆ ಕಲ್ಲು ಸಿವಿಯರ್ ಪೇಯ್ನ್ ಇರ್ತದೆ ಕಲ್ಲು. ಈಗ ನಾವು ಅದು ಕ್ಲಿನಿಕಲ್ ಡಯಾಗ್ನೋಸ್ ಮಾಡಿ ಸ್ಕ್ಯಾನ್ ಮಾಡಿ ಬರುವಾಗೆಲ್ಲ ತುಂಬ ಟೈಮ್ ಆಗುತ್ತೆ. ಇಲ್ಲಿ ಏನಂದರೆ ಇಲ್ಲೇ ಸ್ಕ್ಯಾನ್ ಆಗುತ್ತೆ, ಅಲ್ಲೇ ಟ್ರೀಟ್ಮೆಂಟ್ ಸ್ಟಾರ್ಟ್ ಆಗುತ್ತೆ, ಇಮಿಡಿಯೇಟ್ ಆಗುತ್ತೆ ಪೇಷಂಟಿಗೆ, ಇಮಿಡಿಯೇಟ್ ರಿಲೀಫ್, ಡಯಾಗ್ನೋಸಿಸ್ ಆ್ಯಂಡ್ ಟ್ರೀಟ್ಮೆಂಟ್ ಆನ್ ದ ಸ್ಪಾಟ್ ಆಗುತ್ತೆ ಹಾಗೆ. ಸೊ ಅದರಿಂದ ಅದಲ್ಲದೆ ಈ ಮಿಷನ್ ತುಂಬ ಒಳ್ಳೆ ಮಿಷನ್ ಇದು. ಈ ಮಿಷನ್ ಈ ದಕ್ಷಿಣ ಕನ್ನಡದಲ್ಲಿ 2 ಕಡೆ ಮಾತ್ರ ಅವೈಲೇಬಲ್ ಇದೆ ನನಗೆ ಗೊತ್ತಿದ್ದಾಗೆ. ಆ್ಯಸ್ ಪರ್ ವಾಲ್ಯೂಸನ್ ಕಂಪನಿಯವರು ಹೇಳಿದಾಗೆ ಒಂದು ಇಲ್ಲಿದೆ, ವಾಲ್ಯೂಸನ್ E10. E10 ಇಸ್ ದ ಲೇಟೆಸ್ಟ್ ಮಿಷನ್. ಇದಕ್ಕಿಂತ ಹೈಯರ್ ಎಂಡ್ ವರ್ಷನ್ ಒಂದೇನೇ ಇರಬೇಕು, ಅದು ಲೇಟೆಸ್ಟ್ ಬಂದದು. ಅದಲ್ಲದೆ E10 ಇಸ್ ದ ಟಾಪ್ ಎಂಡ್ ಮಿಷನ್. ಒಂದು ಇಲ್ಲಿದೆ, ಅದು ಬಿಟ್ಟರೆ ಓನ್ಲಿ ಇನ್ KMC ಮಣಿಪಾಲ್ ನನಗೆ ಗೊತ್ತಿರುವ ಹಾಗೆ. ಮತ್ತು ಕರ್ನಾಟಕದಲ್ಲಿ ಓನ್ಲಿ ಇನ್ ಫ್ಯೂ ಪ್ಲೇಸಸ್ ಈ ಮಿಷನ್ ಇರೋದು. ಬೆಂಗಳೂರಲ್ಲಿ ಕೆಲವು ಕಡೆ ಇದೆ. ಈ ಫೀಟಲ್ ಮೆಡಿಸಿನ್ ಅವರು ಈ ಮಿಷನ್ ಯೂಸ್ ಮಾಡ್ತಾರೆ. ಸೊ ಇದು ಒಂದು ತುಂಬ ಹೈಯರ್ ಎಂಡ್ ಮಿಷನ್ ಇದು, ವಾಲ್ಯೂಸನ್ E10. ಎಮರ್ಜೆನ್ಸಿ ಟ್ರಾಲಿ, ಇಲ್ಲಿ ಎಲ್ಲ ಥರದ ಎಮರ್ಜೆನ್ಸಿ ಮೆಡಿಸಿನ್ಸ್ ಲಭ್ಯವಿದೆ. ಈಗ ಪೇಷಂಟಿಗೆ ಒಂದು ದಮ್ ಕಟ್ಟಾಗಿ ಬಂದರು, ಇಲ್ಲಾಂದರೆ ಫಿಟ್ಸ್ ಹೊಡೆದು ಬಂದರು, ಎಲ್ಲ ಥರದ ಮೆಡಿಸಿನ್ಸ್ ಇದೆ. ಈವನ್ ಕಾರ್ಡಿಯಾಕ್ ಮೆಡಿಸಿನ್ಸ್, ಎಮರ್ಜೆನ್ಸಿಯಾಗಿ ಕೊಡುವಂಥದ್ದು ಎಲ್ಲ ಮೆಡಿಸಿನ್ಸ್. ಕೆಲವೊಂದು ಮೆಡಿಸಿನ್ಸ್ ನಾನು ಬಂದಾಗ ಈ ಕಡಬದಲ್ಲಿ ಎಲ್ಲೂ ಇರಲಿಲ್ಲ. ಸೊ ಅಂಥ ಮೆಡಿಸಿನ್ಸ್ ಎಲ್ಲ ನಾನು ಇಲ್ಲಿ ಅವೈಲೇಬಲ್ ಮಾಡಿದ್ದೇನೆ. ಕೆಲವುದು ಏನಂದರೆ ನಮಗೆ ಆ ಮೆಡಿಸಿನ್ಸ್ ಕೊಟ್ಟು ರೆಫರ್ ಮಾಡಬೇಕಾಗುತ್ತೆ, ಕೆಲವುದು ಸೆಟ್ಲಾಗಿ ಇಲ್ಲೇ ಟ್ರೀಟ್ಮೆಂಟ್ ಮಾಡುವಂಥ ಕೇಸಸ್. ಸೊ ಎಲ್ಲ ಥರದಿದೆ. ಈ BP ತುಂಬ ಲೋ ಆದರೆ ಕೊಡೋ ಮೆಡಿಸಿನ್ಸ್, ತುಂಬ BP ಹೈ ಆದರೆ ಸಡನ್ ಆಗಿ ಕೊಡೋ ಮೆಡಿಸಿನ್ಸ್, ಮತ್ತು ಫಿಟ್ಸ್ ಬಂದರೆ ಕೊಡೋ ಮೆಡಿಸಿನ್ಸ್. ಸಪೋಸ್ ಈಗ ಪಲ್ಸ್ BP ಏನೂ ಸಿಗ್ತಾ ಇಲ್ಲ, ದಟ್ ಕೇಸ್ ಕೊಡೋ ಎಟ್ರೋಪಿನ್, ಅಡ್ರಿನಾಲಿನ್, ಎಲ್ಲ ಥರದ ಮೆಡಿಸಿನ್ಸ್ ಇದೆ. ಈ ಸೆಡೇಷನ್ ಕೂಡ ಇದೆ, ಯಾಕೆಂದರೆ ಕೆಲವುದು ಫಿಟ್ಸಿಗೆ ಸೆಡೇಷನ್ ಬೇಕಾಗುತ್ತೆ, ಅದು ಇದೆ. NTG, ಅದು BP ಜಾಸ್ತಿ ಆದರೆ ಕೊಡೋ ಮೆಡಿಸಿನ್ಸ್, ಎಲ್ಲ ಥರದ ಮೆಡಿಸಿನ್ಸ್ ಇದೆ. ಅದಲ್ಲದೆ ನಮ್ಮದು ECG ಫೆಸಿಲಿಟಿ ಕೂಡ ಇದೆ. ಇದು 6 ಚಾನಲ್ ECG ಮತ್ತು ಆಕ್ಸಿಜನ್ ಸಿಲಿಂಡರ್, ಆಕ್ಸಿಜನ್ ಫೆಸಿಲಿಟಿ ಇದೆ. ಈ ಕ್ಯಾಶುಯಾಲಿಟಿಯಲ್ಲಿ 3 ಬೆಡೆಡ್ ಕ್ಯಾಶುಯಾಲಿಟಿ, ಫಸ್ಟ್, ಸೆಕೆಂಡ್ ಆ್ಯಂಡ್ ಥರ್ಡ್ ಬೆಡೆಡ್, ಎಲ್ಲ ಬೆಡ್ಡಿಗೆ ಒಂದೊಂದು ಆಕ್ಸಿಜನ್ ಸಿಲಿಂಡರ್ ಲಭ್ಯವಿದೆ. ಡಾಕ್ಟರ್, ಇದೀಗ ಏನಂದರೆ ಹೈ ಎಂಡ್ ಮಿಷನನ್ನು ತೋರಿಸಿದ್ರಿ ನಾವು ಈಗ ಇದರಲ್ಲಿ ಸ್ಕ್ಯಾನಿಂಗಲ್ಲಿ. ಸೊ ಅದೇ ರೀತಿಯಾಗಿ ಎಮರ್ಜೆನ್ಸಿ ಪೇಷಂಟ್ಗಳನ್ನು ಅಟೆಂಡ್ ಮಾಡಲಿಕ್ಕೆ ಇರುವಂಥ ಮೆಡಿಸಿನ್ಗಳ ಬಗ್ಗೆ ತೋರಿಸಿದ್ವಿ. ಸೊ ಜನರಿಗೆ ಏನೊಂದಿರ್ತದೆ ಅಂತ ಹೇಳಿದ್ರೆ, ಏನಾದರೂ ಸಿವಿಯರ್ ಆದಾಗ ಸೊ ಅವರನ್ನು ನಾವು ಸ್ವಲ್ಪ ದೊಡ್ಡ ಪ್ಲೇಸಿಗೆ ಅಥವಾ ಸಿಟಿ ಸೆಂಟರ್ಗಳಿಗೆ ಕರ್ಕೊಂಡು ಹೋಗೋದು ಬೆಟರ್ ಅಂತ ಅವ್ರು ಅಂದ್ಕೊಂಡಿರ್ತಾರೆ. ಸೊ ಇವನ್ ಪುತ್ತೂರು ಇರ್ಬೋದು, ಮ್ಯಾಂಗ್ಳೂರ್ ಇರ್ಬೋದು. ಸೊ ಅಂದ್ರೆ ಪೇಷಂಟ್ ಪಾರ್ಟಿ ಆಗಿ ಥಿಂಕ್ ಮಾಡೋದು ಸಹಜ, ಯಾಕಂದ್ರೆ ಒಂದು ಲೈಫ್ನ ಪ್ರಶ್ನೆ. ಸೊ ನೀವೀಗ ಇಷ್ಟೆಲ್ಲ ಫೆಸಿಲಿಟಿಗಳನ್ನ ಎಕ್ಸ್ಪ್ಲೇನ್ ಮಾಡಿದ್ರಿ. ಸೊ ನಿಮ್ಮ ಮಾತಲ್ಲಿ ಈಗ ಪೇಷಂಟ್ಗಳಿಗೆ ಹೇಳೋದಾದ್ರೆ, ಹೌ ಬೆಟರ್ ದಿಸ್ ಸೆಂಟರ್ ಅಂದ್ರೆ ಇಮಿಡಿಯೇಟ್ ಒಂದು ಪೇಷಂಟ್ ಅನ್ನು ನಾವಿಲ್ಲಿ ತಂದು ತೋರಿಸ್ಬೋದು, ಚೆಕಪ್ ಮಾಡಿಸ್ಬೋದು ಅಂತ ಅವರಿಗೆ ಪಾರ್ಟಿಗೆ ಒಂದು ಅವೇರ್ ಆಗಲಿಕ್ಕೆ ಹೌ ಬೆಟರ್ ದಿಸ್ ಫೆಸಿಲಿಟೀಸ್ ಅಂತ ಹೇಳಿ. ಪೇಷಂಟಿಗೆ ಬೆಟರ್ ಅಂದರೆ, ನಾವು ಇಷ್ಟುವರೆಗೆ ಟ್ರೀಟ್ ಮಾಡಿರೋ ಕೇಸಸ್ ಅಂದರೆ, ಈಗ ಆಲ್ಕಹಾಲಿಕ್ ಕೇಸಸ್ ಬಂದಿದೆ, ಆಲ್ಕಹಾಲಿಕ್ ಕನ್ವಲ್ಷನ್ಸ್ ಆಗಿ ಬಂದಿದೆ, ಸೀಜರ್ ಹೊಡೆದು, ಅಂಥವರಿಗೆ ಏನಂದರೆ ಫಸ್ಟ್ ನಾವು ಆ ಸೀಜರ್ ಕಂಟ್ರೋಲ್ ಆಗಬೇಕು, ಮತ್ತು ಅವರಿಗೆ ಒಂದು ಸೆಡೇಷನ್ ಟೈಪ್ ಮೆಡಿಸಿನ್ಸ್ ಕೊಡಬೇಕು, ಮತ್ತು ಇಮಿಡಿಯೇಟ್ ಅವರಿಗೆ ಸ್ಕ್ಯಾನ್ ಆಗಬೇಕು, ಲಿವರ್ ಫೇಲಿಯರ್ ಇದೆಯಾ, ಇಲ್ಲ ಲಂಗ್ಸಲ್ಲಿ ಲಿವರಲ್ಲಿ ನೀರಿದೆಯಾ, ಹೊಟ್ಟೆಯಲ್ಲಿ, ಅದು ಡಯಾಗ್ನೋಸ್ ಆಗಬೇಕು ಅಂತ ಕೇಸಸ್ ಎಲ್ಲ ಟ್ರೀಟ್ ಮಾಡಿದ್ದೇವೆ. ಹಾಗೂ ಡೆಂಗ್ಯೂ ಕೇಸಸ್ ತುಂಬ ನಾವು ಟ್ರೀಟ್ಮೆಂಟ್ ಆಗಿ ಪ್ಲೇಟ್ಲೆಟ್ ಕೌಂಟ್ ಅಪ್ ಟು 16,000 ಇಲ್ಲಿ ಟ್ರೀಟ್ ಮಾಡಿ ಡಿಸ್ಚಾರ್ಜ್ ಮಾಡಿ ಬೆಟ್ರಾಗಿ ಡಿಸ್ಚಾರ್ಜ್ ಆಗಿದ್ದೇವೆ. ಮತ್ತು ಈ ಯೂರಿನರಿ ಇನ್ಫೆಕ್ಷನ್ ಆಗಲಿ, ಇಲ್ಲ ಸೆಲ್ಯುಲೈಟಿಸ್ ಆಗಿ ಕೀವು ಬರೋದು, ಅದೆಲ್ಲ ತುಂಬ ಪೇಷಂಟ್ಸ್ ಟ್ರೀಟ್ ಮಾಡಿ. ಇಲ್ಲಿ ಯಾವುದು ಆಗದಂತಂದರೆ, ಒಂದು ಪ್ರೆಗ್ನೆನ್ಸಿ ಡೆಲಿವರಿ ಇಲ್ಲಿ ಇಲ್ಲ, ನಾನು ಓಪನ್ ಆಗಿ ಹೇಳ್ತೇನೆ, ಯಾಕಂದರೆ ದೇ ಶುಡ್ ನಾಟ್ ಬಿ ಎನಿ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಇರಬಾರ್ದು. ಅದಕ್ಕೆ ಇಲ್ಲಿ ಪ್ರೆಗ್ನೆನ್ಸಿ ಡೆಲಿವರಿ ಅಂತೂ ಇಲ್ಲಿ ತೆಗೆಯುವುದಿಲ್ಲ. ಆರ್ಥೋ ಫ್ರ್ಯಾಕ್ಚರ್ ಆದರೆ ಇಲ್ಲಿ ಸರ್ಜಿಕಲ್ ಪ್ರೊಸೀಜರ್ OT ಇಲ್ಲ, ಅದು ನಾವು ಪುತ್ತೂರಿಲ್ಲ, ಮಂಗಳೂರು ಪೇಷಂಟ್ ಎಲ್ಲಿ ಬೇಕು ಅಲ್ಲಿ ರೆಫರ್ ಮಾಡ್ತೇವೆ. ಮತ್ತು ಇಲ್ಲದಂಥದ್ದು ಈ ಸ್ಟ್ರೋಕ್, ನ್ಯೂರೋ ಈಗ ಸ್ಟ್ರೋಕ್ ಒಂದ ಬ್ಲೀಡ್ ಆದರೆ, ಇಲ್ಲ ತಲೆಯಲ್ಲಿ ಎಲ್ಲ ಬ್ಲಾಕ್ ಆದರೆ, ನಾವಿಲ್ಲಿ ಎಮರ್ಜೆನ್ಸಿ ಮೆಡಿಸಿನ್ಸ್ ಕೊಡ್ಬೋದು, ಪೇಷಂಟ್ ಸೆಟ್ಲ್ ಆಗ್ಬೋದು, ಇಲ್ಲ ಅದರ ಜೊತೆ ಒಂದು ಕನ್ವಲ್ಷನ್ ಬರುತ್ತೆ, ಅದು ಸೆಟ್ಲ್ ಮಾಡ್ಬೋದು, BP ಸ್ಟೆಬಿಲೈಸ್ ಮಾಡ್ಬೋದು, ರೆಫರ್ ಮಾಡಬೇಕಾಗತ್ತೆ ಅಂಥ ಕೇಸಸ್ ತೆಗೆಯಲ್ಲ. ಮತ್ತು ಹಾರ್ಟ್ ಅಟ್ಯಾಕ್ ಆದರೆ ನಮ್ಮದು ECGಯಲ್ಲಿ ಒಂದು ಡಯಾಗ್ನೋಸ್ ಆಗುತ್ತೆ ಅಟ್ಯಾಕ್. ಅದಲ್ಲದೆ
ನಮಗೆ ಇಲ್ಲಿ ಟ್ರೋಪೋನಿನ್ ಐ ಟೆಸ್ಟ್ ಅವೈಲೇಬಲ್ ಇದೆ. ಅದು ಸಪೋಸ್ ಒಂದು ಅಟ್ಯಾಕ್ ಪೇಷಂಟಿಗೆ ಒಂದು ಅಟ್ಯಾಕ್ ಆದರೆ ಅದು ವಿತಿನ್ 4 hours to 5 hours 3 to 5 hours ಅಲ್ಲಿ ಅದು ಇಲಿವೇಷನ್ ಆಗುತ್ತೆ ಎಂಜೈಮ್ ಲೆವೆಲ್. ಸೊ ಎರ್ಲಿ ಡಿಟೆಕ್ಷನ್ ಆಫ್ ಅಟ್ಯಾಕ್ ನಮಗೆ ಇಲ್ಲಿ ಮಾಡ್ಬೋದು ಆ ಟೆಸ್ಟ್ ಮಾಡುವುದರಿಂದ. ಅದೇನೋ ಎಲಿವೇಟೆಡ್ ಇದ್ದರೆ ವಿತ್ ECG ಚೇಂಜಸ್ ಇದ್ದರೆ ನಾವು ರೆಫರ್ ಮಾಡಬೇಕಾಗುತ್ತೆ. ಸಪೋಸ್ ECG ಚೇಂಜಸ್ ಅಷ್ಟೇ ಇಲ್ಲ ಬಟ್ ಕ್ಲಿನಿಕಲಿ ಕಾರ್ಡಿಯಾಕ್ ಸಬ್ ಕ್ಲಿನಿಕಲ್ ಆ ಥರ ಏನಾದರೂ ಇದ್ದರೆ ಏನಾದರೂ ಆ್ಯಂಜಿಯೋಗ್ರಾಮ್ ಇಲ್ಲ ಆ್ಯಂಜಿಯೋಪ್ಲಾಸ್ಟಿ ಮಾಡೋದ ಕೇಸ್ ಮಾಡಬೇಕಾಗಿಲ್ಲ ಅಂದರೆ ಹೆಪಾರಿನ್ ಟ್ರೀಟ್ಮೆಂಟ್ ಬೇಕಾಗಿರೋದ ಕೇಸ್ ನಾವು ಹೆಪಾರಿನ್ ಕೊಟ್ಟು ಇಲ್ಲಿ ಟ್ರೀಟ್ಮೆಂಟ್ ಮಾಡ್ತೇವೆ. ಅದಲ್ಲದೆ ಇಲ್ಲಿ ಕಾರ್ಡಿಯಾಲಜಿಸ್ಟ್ ಎವ್ರಿ ಮಂತ್ಲಿ 4th Saturday ಇಲ್ಲಿ ವಿಸಿಟಿಂಗ್ ಇದ್ದಾರೆ ಅವರು. ಡಾಕ್ಟರ್ ಭರತೇಶ್ ಅವರು ಕಾಸರಗೋಡು ಮತ್ತು ಮಂಗಳೂರು NFI ಯೂನಿಟಿ ಆಲ್ಮೋಸ್ಟ್ ಮಂಗಳೂರು ಕವರ್ ಮಾಡ್ತಾ ಇದ್ದಾರೆ. ಹಾಗೆ ಇಲ್ಲಿ ಕಡಬಕ್ಕೆ ಸುಳ್ಯ ಕವರ್ ಮಾಡ್ತಾ ಇದ್ದಾರೆ. ಕಡಬ ಇಲ್ಲಿ ವೀಕ್ಲಿ ಅಲ್ಲ ಮಂತ್ಲಿ ಒನ್ಸ್ ಅವರು ವಿಸಿಟ್ ಮಾಡ್ತಾರೆ ಎವ್ರಿ 4th Saturday. ಬೆಳಿಗ್ಗೆ 9:30 ಬರ್ತಾರೆ. ಅವರು ಎಕೋ ಕೂಡ ಮಾಡ್ತಾರೆ. ಈ ಮಿಷನಲ್ಲಿ ಎಕೋ ಮಾಡ್ಬೋದು. ಎಕೋ ಕೂಡ ಅವರು ಮಾಡ್ತಾರೆ. ಇಲ್ಲಿ ಕ್ಯಾಬಿನ್ ಟೈಪ್ ಒಂದು 7 ಬೆಡ್ ಫೆಸಿಲಿಟೀಸನ್ನು ಅವೈಲೇಬಲ್ ಮಾಡಿದ್ದೇವೆ. 3+3 6 and 1 7. ಸೊ ಇದು ಪೇಷಂಟ್ ಬೆಡ್, ಬೈಸ್ಟ್ಯಾಂಡರ್ ಬೆಡ್ ವಿತ್ 1 ಚೇರ್ ಆ್ಯಂಡ್ ಆ ಕಬರ್ಡ್ ಫೆಸಿಲಿಟಿಯನ್ನು ನಾವು ಪ್ರೊವೈಡ್ ಮಾಡ್ತೇವೆ. ಇದು ಜನರಲ್ ವಾರ್ಡು 4 bedded. ಮೇನ್ಲಿ ಸುರಕ್ಷದು ಕೇಸಸ್ ಅಡ್ಮಿಟ್ ಮಾಡೋಕ್ಕೆ ಅದು ಜನರಲ್ ವಾರ್ಡಲ್ಲಿ ಅಡ್ಮಿಷನ್ ಆಗಬೇಕು. ಹಾಗೇ ನಾವು ಸುರಕ್ಷದು ಅದು ಅಂಡರ್ ಪ್ರೋಸೆಸ್ಸಲ್ಲಿದೆ. ಅಪ್ಲಿಕೇಶನಲ್ಲಿ ಕೊಟ್ಟಿದ್ದೇವೆ. ಇನ್ಸ್ಪೆಕ್ಷನು ಬಂದಾಗಿದೆ ಬಟ್ ಅದು ಅಂಡರ್ ಪ್ರೋಸೆಸ್ಸಲ್ಲಿದೆ. ಒನ್ಸ್ ನಮಗೆ ಪರ್ಮಿಷನ್ ಸಿಕ್ಕಿದ ಕೂಡಲೇ ನಾವು ಸುರಕ್ಷಾ ಪೇಷಂಟ್ಸನ್ನು ನಾವು ತೆಗಿತೀವಿ. ಇದು ರೂಟೀನ್ CBC ಮಿಷನ್. ಇದರಲ್ಲಿ ಹಿಮೋಗ್ಲೋಬಿನ್ ಕೌಂಟ್, ಟೋಟಲ್ ಕೌಂಟ್, ನ್ಯೂಟ್ರೋಫಿಲ್ ಕೌಂಟ್ ಎಲ್ಲ ಥರದ್ದು ರೂಟೀನ್ ಬ್ಲಡ್ ಕೌಂಟ್ ಮಾಡುವಂಥ ಮಿಷನ್. ಇದು ಎಲೆಕ್ಟ್ರೋಲೈಟ್ ಮಿಷನ್. ಇದರಲ್ಲಿ ಸೋಡಿಯಂ, ಪೊಟ್ಯಾಷಿಯಂ, ಕ್ಯಾಲ್ಶಿಯಂ ಹಾಗೂ ಕ್ಲೋರೈಡನ್ನು ಗೊತ್ತಾಗ್ಬೋದು. ಈ ಸೋಡಿಯಂ ಕಮ್ಮಿ ಆಗೋದು ಇಲ್ಲದೆ ಪೊಟ್ಯಾಷಿಯಂ ಕಮ್ಮಿ ಆಗೋದು ಇಟ್ಸ್ ಆ್ಯನ್ ಎಮರ್ಜೆನ್ಸಿ ಕಂಡೀಷನ್. ಸೊ ಕೆಲವು ಟೈಮ್ ನೈಟ್ ಪೇಷಂಟ್ ಬರ್ತಾರೆ ಸುಸ್ತು ಅಂತೇಳಿ, ಬಟ್ ಅವ್ರದ್ದು ಸೋಡಿಯಂ ನೋಡುವಾಗ ತುಂಬ ಲೋ ಇರುತ್ತೆ, ಇಲ್ಲ ಪೊಟ್ಯಾಷಿಯಂ ಹೈ ಇರುತ್ತೆ, ಲೋ ಇರುತ್ತೆ. ಅಂಥ ಕೇಸಸ್ಸಲ್ಲಿ ನಮಗೆ ಇಮಿಡಿಯೇಟ್ ಆಗಿ ಈ ಎಲೆಕ್ಟ್ರೋಲೈಟ್ ಇಂಬ್ಯಾಲೆನ್ಸನ್ನು ಡಯಾಗ್ನೋಸ್ ಮಾಡ್ಬೋದು ಈ ಮಿಷನಲ್ಲಿ. ಇದು ಈ ಬಯೋಕೆಮಿಸ್ಟ್ರಿ ಮಿಷನ್. ಇದರಲ್ಲಿ ಕಿಡ್ನಿ ಫಂಕ್ಷನ್ ಟೆಸ್ಟ್, ಲಿವರ್ ಫಂಕ್ಷನ್ ಟೆಸ್ಟ್ ಅಂಥ ಟೆಸ್ಟ್ಗಳನ್ನು ಇಲ್ಲಿ ಮಾಡ್ಬೋದು. ಇವನ್ ಲಿಪಿಡ್ ಪ್ರೊಫೈಲನ್ನು ಮಾಡ್ಬೋದು ಈ ಮಿಷನಲ್ಲಿ. ಕ್ರಿಯಾಟಿನ್ ನೋಡ್ಬೋದು, ಯೂರಿಕ್ ಆ್ಯಸಿಡ್ ನೋಡ್ಬೋದು. ಕೆಲವರಿಗೆ ಕ್ರಿಯಾಟಿನ್ ಪ್ರಾಬ್ಲಮ್ ಇರುತ್ತೆ, ಯೂರಿಕ್ ಆ್ಯಸಿಡ್ ಪ್ರಾಬ್ಲಮ್ ಇರೋದು ಅದೆಲ್ಲ ಇಂಥದ್ದು ಇವರ್ ಲಿವರ್ ಫಂಕ್ಷನ್ ಟೆಸ್ಟ್ ಅದು ಇದರಲ್ಲಿ ನೋಡ್ಬೋದು. ಲಿಪಿಡ್ ಪ್ರೊಫೈಲ್ ಕೂಡ. ಇನ್ನಲ್ಲದೆ ಇನ್ನೊಂದು ಹಾರ್ಮೋನ್ ಮಿಷನ್ ಬರೋಕ್ಕೆ ಅದೊಂದು ಇನ್ನೊಂದು 10 ದಿವಸದಲ್ಲಿ ನಮಗೆ ಒಂದು ಹಾರ್ಮೋನ್ ಮಿಷನ್ ಕೂಡ ಬರುತ್ತೆ. ಮೈಕ್ರೋಸ್ಕೋಪಿ ಫಾರ್ ಮೈಕ್ರೋಸ್ಕೋಪಿಕ್ ಯೂರಿನ್ ಎಕ್ಸಾಮಿನೇಷನ್ಸ್ ಮೈಕ್ರೋಸ್ಕೋಪಿಕ್ ಏನಾದ್ರು ನೋಡಬೇಕಿದ್ರೆ ಇದು ವಿ ಯೂಸ್ ದಿಸ್ ಮೈಕ್ರೋಸ್ಕೋಪ್. ಸೊ ಈ ಲ್ಯಾಬ್ಗಳಲ್ಲಿರುವಂಥ ಈ ಮಿಷನ್ಗಳ ಬಗ್ಗೆ ಎಲ್ಲ ನೀವು ಎಕ್ಸ್ಪ್ಲೇನ್ ಮಾಡಿದ್ರಿ. ಸೊ ನೀವು ಮೆಡಿಕಲಿ ಟರ್ಮಲ್ಲಿ ಇದನ್ನು ಹೇಳಿದ್ರಿ, ಏನೆಲ್ಲ ಫಂಕ್ಷನ್ ಇದು ಮಾಡ್ತದೆ, ಪೇಷಂಟ್ಗಳಿಗೆ ಯಾವ ರೀತಿ ಅಟೆಂಡ್ ಮಾಡುತ್ತೆ ಅಂತೇಳಿ. ನನ್ನ ಬೇಸಿಕ್ ಕ್ವೆಶನ್ ಪೇಷಂಟ್ ಪಾರ್ಟಿಯಿಂದ ಆ ಪೇಷಂಟ್ ಪಾಯಿಂಟ್ ಆಫ್ ವ್ಯೂ ನಾನು ಕ್ವೆಶನ್ ಕೇಳೋದಾದರೆ, ಸೊ ಈ ಮಿಷನ್ಗಳೆಲ್ಲ ಎಷ್ಟು ಅಡ್ವಾನ್ಸ್ ಆಗಿದೆ ನೀವು ಇಲ್ಲಿ ಹಾಕಿರೋದು ಅಂತ ಹೇಳಿದ್ರೆ, ಈಗ ಸಿಟಿಗಳಲ್ಲಿ ಮಾತ್ರ ಅವೈಲಬಿಲಿಟಿ ಇರುವಂಥ ಮಿಷನ್ಗಳ ಅಥವಾ ಚಿಕ್ಕ ಪುಟ್ಟ ಒಂದು ಸಿಟಿಗಳಲ್ಲೂ ಇದು ಇರ್ತದ? ಸೊ ಎಷ್ಟು ಅಡ್ವಾನ್ಸ್ ಆಗಿ ನೀವು ಕಡಬದ ಈ ಭಾಗದ ಪೇಷಂಟ್ಗಳಿಗೆ ನೀವು ಈ ಲ್ಯಾಬ್ ಫೆಸಿಲಿಟಿಯನ್ನು ಕೊಡ್ತಾ ಇದ್ದೀರಿ ಅಂತೇಳಿ ಪೇಷಂಟ್ ಪಾಯಿಂಟ್ ಆಫ್ ವ್ಯೂ ಅಲ್ಲಿ ನಾನು ಕೇಳ್ತಾ ಇರೋದು, ನಿಮ್ಮ ಆನ್ಸರ್ ಹೇಗಿರ್ತದೆ? ಹೌದು, ಒಂದು ಶಾರ್ಟಾಗಿ ಹೇಳೋದಾದರೆ ನಮಗೆ ಯಾವುದೇ ಪ್ರಾಡಕ್ಟ್ ಆದರೂ ಒಂದು 10 ರೂಪಾಯಿ ಮಾರ್ಜಿನಲ್ಲಿ ಸಿಗುತ್ತೆ, 100 ರೂಪಾಯಿ ಮಾರ್ಜಿನಲ್ಲಿ ಸಿಗುತ್ತೆ. ನಾನು ಯಾವಾಗಲೂ ಹೋಗೋದು ಟಾಪ್ ಹೈಯರ್ ಎಂಡ್. ಹಾಗೆ ಅಲ್ಟ್ರಾಸೌಂಡ್ ಮಿಷನ್ ಹೇಳಿದ ಹಾಗೆ ಹೈಯರ್ ಎಂಡ್ ಹೋಗೋದು. ಅದೇ ಥರ ನಮ್ಮದು ಈ ಎಲ್ಲ ಮಿಷನ್ಸ್ಗಳು ಹೊಸ ಮಿಷನ್ ಹೈಯರ್ ಎಂಡ್ ವರ್ಷನಲ್ಲಿ ನಾನು ಆಫ್ ಮಾಡಿದ್ದೇನೆ. ಯಾಕಂದ್ರೆ ನಮ್ಮದು ಆಲ್ಮೋಸ್ಟ್ ಈ ಮ್ಯಾಂಗ್ಳೂರ್ ಟೈಪಲ್ಲಿ ಇರುವ ಅದೇ ರೇಂಜ್ ಇರುವ ಮಿಷನ್ಸನ್ನು ನಾವು ಇಲ್ಲಿ ಅವೈಲೇಬಲ್ ಮಾಡಿದ್ದೇವೆ. ಯಾಕೆಂದರೆ ನಾನು ಇದು ಲೋವರ್ ಎಂಡ್ ಹೋಗಿಲ್ಲ, ಕಾಂಪ್ರಮೈಸ್ ಮಾಡೋಕ್ಕೆ ನನಗೆ ಅದಿಷ್ಟೇ ಇಲ್ಲ. ಲೋವರ್ ಎಂಡ್ ಮಿಷನ್ಸಲ್ಲಿ ಎರರ್ ಬರುತ್ತೆ, ಬೇರೆ ತೊಂದರೆ ಮತ್ತು ಕಂಪ್ಲೇಂಟ್ ಬರುತ್ತೆ. ಅದಕ್ಕೆ ನಾನು ಯಾವಾಗಲೂ ಎಲ್ಲ ಮಿಷನ್ ತರಿಸಿರೋದು ಇಲ್ಲಿ ಹೈಯರ್ ಎಂಡ್ ಮಿಷನ್ಸ್ ಟಾಪ್ ವರ್ಷನ್ ಮಾಡಲು. ಸೊ ನಾವೇಗಾದರೆ 100% ಅಕ್ಯುರಸಿ ರಿಪೋರ್ಟನ್ನು ಎಕ್ಸ್ಪೆಕ್ಟ್ ಮಾಡ್ಬೋದು? ಹೌದು, 100% ಅಕ್ಯುರಸಿ ರಿಪೋರ್ಟ್ ಮಾಡ್ಬೋದು. ಯಾಕಂದ್ರೆ ನಾವು ತುಂಬ ಅದು ಕ್ರಾಸ್ ಚೆಕ್ ಮಾಡಿದ್ದೇವೆ. ಇಟ್ ಈಸ್ ಆಲ್ಮೋಸ್ಟ್ ಸಿಮಿಲರ್ ವಿತ್ ದ ಅದರ್ ಮ್ಯಾಂಗ್ಳೂರ್ ರಿಪೋರ್ಟ್ಸ್ ಆಲ್ಸೋ. ಸರ್, ಈಗ ನಾವೀಗ ತುಂಬ ವಿಚಾರಗಳನ್ನು ಈ ಕಡಬ ಮೆಡಿಕಲ್ ಸೆಂಟರ್ ಬಗ್ಗೆ ತುಂಬ ವಿಚಾರಗಳನ್ನ ತಿಳ್ಕೊಂಡ್ವಿ.
ಲ್ಯಾಬ್ ಫೆಸಿಲಿಟಿಗಳಿರ್ಬೋದು, ಇಲ್ಲಿರುವಂಥ ಸ್ಕ್ಯಾನಿಂಗ್ ಫೆಸಿಲಿಟಿಗಳಿರ್ಬೋದು, ವಿಸಿಟಿಂಗ್ ಡಾಕ್ಟರ್ಸ್ ಇರ್ಬೋದು, ಹಾಗೆ ಇಲ್ಲಿ ಸಿಗುತ್ತಾ ಇರುವಂಥ ಫಾರ್ಮಸಿ ಫೆಸಿಲಿಟಿಗಳಿರ್ಬೋದು. ಸೊ ಒಂದು ಆಸ್ಪತ್ರೆ ಅಂದಾಗ ಒಂದು ರೋಗಿಗಳಿಗೆ ಎಲ್ಲ ರೀತಿಯಾದಂಥ ಒಂದು ಫೆಸಿಲಿಟಿಗಳು ಎಮರ್ಜೆನ್ಸಿಯಾಗಿ ಸಿಕ್ಕಿದರೆ ಅವರ ಒಂದು ಜೀವನ ಉಳಿಸಲಿಕ್ಕೆ ಸಾಧ್ಯ ಆಗ್ತದೆ ಅಂತೇಳಿ. ಸೊ ಅದೆಲ್ಲ ನಮಗೆ ಈ ಕಡಬದಲ್ಲಿರುವಂಥ ಈ ಮೆಡಿಕಲ್ ಸೆಂಟ್ರಲ್ಲಿ ಸಿಗ್ತಾ ಇದೆ. ಸೊ ಇನ್ನೊಂದೇನು ಅಂತ ಹೇಳಿದರೆ, ಒಂದು ಆಸ್ಪತ್ರೆ ಅಂತ ಆದಾಗ ಅದಕ್ಕೊಂದು ಸೋಷಿಯಲ್ ಕಾಸ್ಟ್ ಇರುತ್ತೆ. ಸೊ ಏನೋ ಒಂದು ಕ್ಯಾಂಪ್ಗಳನ್ನು ಮಾಡುವಂಥದ್ದು ಅಥವಾ ಜನರಿಗೆ ಹೆಲ್ಪ್ ಆಗುವಂಥ ಕಾರ್ಯಕ್ರಮಗಳನ್ನು ಮಾಡುವಂಥದ್ದು, ಅದನ್ನು ನೀವು ಮಾಡ್ತಾ ಇದ್ದೀರಿ. ಈ ಪೀಡಿಯಾಟ್ರಿಕ್ ಹೆಲ್ತ್ ಕಾರ್ಡ್ ಅನ್ನುವಂಥ ಒಂದು ಕಾನ್ಸೆಪ್ಟನ್ನು ನೀವು ತಂದಿದ್ದೀರಿ. ಸೊ ಆ್ಯಕ್ಚುಲಿ ಏನು ಸರ್ ಇದು ಪೀಡಿಯಾಟ್ರಿಕ್ ಹೆಲ್ತ್ ಕಾರ್ಡ್ ಅಂದರೆ ಏನು, ಹೇಗೆ ಇದು ವರ್ಕ್ ಆಗ್ತದೆ ಅಂತೇಳಿ? ಹೌದು, ಈ ಪೀಡಿಯಾಟ್ರಿಕ್ ಹೆಲ್ತ್ ಕಾರ್ಡ್ ಇದು ನಮ್ಮದು ಸೆಕೆಂಡ್ ನಾವು ಕ್ಯಾಂಪ್ ರಿಲೀಸ್ ಮಾಡ್ತಾ ಇರೋದು. ಫಸ್ಟ್ ಒಂದು ಕ್ಯಾಂಪ್ ಆಯಿತು, ಇನ್ಕ್ಲೂಡಿಂಗ್ ಅಲ್ಟ್ರಾಸೌಂಡ್ ಇನ್ವೆಸ್ಟಿಗೇಷನ್ ಎಲ್ಲ ಸೇರಿ ಒಂದು ಪ್ಯಾಕೇಜ್ ಇದು. ಪೀಡಿಯಾಟ್ರಿಕ್ ಹೆಲ್ತ್ ಕಾರ್ಡ್ ಇಸ್ ಎ ಫ್ರೀ ಹೆಲ್ತ್ ಕಾರ್ಡ್. ಅದು ಈ ಮಕ್ಕಳಿಗೆ LKG UKG ಫಸ್ಟ್ ಸ್ಟ್ಯಾಂಡರ್ಡಿಂದ 10th ಸ್ಟ್ಯಾಂಡರ್ಡ್ವರೆಗೆ ಯಾವುದೇ ಎಲ್ಲ ಶಾಲೆಯಲ್ಲಿ ನಾವು ಡಿಸ್ಟ್ರಿಬ್ಯೂಟ್ ಮಾಡ್ತಾ ಇದ್ದೇವೆ, ಆಲ್ಮೋಸ್ಟ್ ಅರೌಂಡ್ 5000 ಸ್ಟೂಡೆಂಟ್ಸಿಗೆ. ಸೊ ಅವರಿಗೆ ಏನಂದರೆ ಯಾವುದೇ ಕಾಯಿಲೆ ಆದರೂ ಅವರಿಗೆ ಫ್ರೀ OP ಕನ್ಸಲ್ಟೇಷನ್, ಎನಿ ಟೈಮ್ ಬಂದರು ಫ್ರೀ OP ಕನ್ಸಲ್ಟೇಷನ್. ಹಾಗೂ ಅವರಿಗೆ ಲ್ಯಾಬ್ ಟೆಸ್ಟ್ ಏನೋ ಬೇಕಿದ್ದರೆ 10% ಡಿಸ್ಕೌಂಟ್ ಆನ್ ಲ್ಯಾಬ್ ಟೆಸ್ಟ್ ಮಾಡುವಂತಿದೆ. ಆದರೆ ಪ್ಲೀಸ್ ದಯವಿಟ್ಟು ಬರುವಾಗ ಈ ಕಾರ್ಡ್ ಅಂತ ತನ್ನಿ ನಮಗೆ, ಯಾಕಂದರೆ ಅದರ ಹಿಂದೆ ಎಲ್ಲ ಸ್ಕೂಲಲ್ಲಿ ಸಬ್ಮಿಟ್ ಮಾಡಿದಾಗ ಅವರ ಹಿಂದೆ ಹೆಸರನ್ನು ಬರೆದುಬಿಡಿ, ಆ ಕಾರ್ಡನ್ನು ದಯವಿಟ್ಟು ತನ್ನಿ ಬರುವಾಗ. ಹಾಗೆ ಈ ಫೆಸಿಲಿಟಿ ನಾವು 2 months ಲಭ್ಯವಿದೆ. ಈ ಬರುವ ಈ ಜೂನ್ 25th ಆಗಸ್ಟ್ 25th ಈ ಕಾರ್ಡ್ ನಾವು ಈ ಕಡಬದಲ್ಲಿರುವ ಎಲ್ಲ ಸ್ಕೂಲ್ಸಿಗೆ, ಈ ತಾಲೂಕಲ್ಲಿರುವ ಎಲ್ಲ ಸ್ಕೂಲ್ಸ್ಗೆ ನಾವು ಈ ಕಾರ್ಡನ್ನು ಮುಟ್ಟಿಸ್ತೇವೆ. ಇವನ್ ಸುಬ್ರಹ್ಮಣ್ಯ ಕೂಡ ನಾವು ಕವರ್ ಮಾಡ್ತೇವೆ. ಕಡಬ ಮೆಡಿಕಲ್ ಸೆಂಟ್ರಲ್ಲಿ ಏನೆಲ್ಲ ಫೆಸಿಲಿಟಿ ಇದೆ ಅಂದರೆ ನೀವು ವಿಡಿಯೋದಲ್ಲಿ ನೋಡಿದ್ರಾ. ಹಾಗೆ ನಾನೊಂದು ಫೈನಲ್ ಶಾರ್ಟ್ ಕನ್ಕ್ಲೂಷನ್ ಹೇಳ್ಬೇಕಾದ್ರೆ, ನಮ್ಮಲ್ಲಿರುವ ಸ್ಟಾಫ್ ಇಸ್ ಆಲ್ ದ ಡೆಡಿಕೇಟೆಡ್ ಸ್ಟಾಫ್, ಎಕ್ಸ್ಪೀರಿಯನ್ಸ್ ಸ್ಟಾಫ್ಗಳಿದ್ದೇವೆ ಇಲ್ಲಿ. ಹಾಗೆ ನಾವು ಯಾವುದೇ ಪೇಷಂಟ್ ಬಂದರೂ ಇಮಿಡಿಯೇಟ್ ಡಯಾಗ್ನೋಸಿಸ್ ಆಗುತ್ತೆ. ವಿತಿನ್ 1 hour ಆರ್ ವಿತಿನ್ ಹಾಫ್ ಆನ್ ಅವರ್ ಟು 1 hour ಇಲ್ಲಿ ನಾನು ರೇಡಿಯಾಲಜಿಸ್ಟ್, ಹಾಗೆ ನಾನು ಸ್ಕ್ಯಾನ್ ಮಾಡಿ ವಿತ್ ಲ್ಯಾಬ್ ಕೋರಿಲೇಷನ್, ಕ್ಲಿನಿಕಲ್ ಕೋರಿಲೇಷನ್ ಆ 3 ಸೇರಿಸಿ ವಿತಿನ್ ಹಾಫ್ ಆನ್ ಅವರ್ ಟು 1 hour ಯಾವುದೇ ಕಾಯಿಲೆ ಇಮಿಡಿಯೇಟ್ ಆಗಿ ಡಯಾಗ್ನೋಸಿಸ್ ಮತ್ತು ಟ್ರೀಟ್ಮೆಂಟ್ ಸ್ಟಾರ್ಟ್ ಆಗುತ್ತೆ. ಮತ್ತು ಇಲ್ಲಿ ಟ್ರೀಟ್ಮೆಂಟ್ ಮಾಡುವಂಥ ಕೇಸಸ್ ಇಲ್ಲಿ ಟ್ರೀಟ್ಮೆಂಟ್ ಮಾಡ್ತೇವೆ, ಇಲ್ಲದೆ ರೆಫರ್ ಮಾಡುವಂಥ ಕೇಸಸ್ ನಾವು ರೆಫರ್ ಮಾಡ್ತೇವೆ. ಹಾಗೆ ಇಲ್ಲಿ ಇರುವ ಇಕ್ವಿಪ್ಮೆಂಟ್ಸ್ ನೀವು ನೋಡಿದ್ರ, ಲ್ಯಾಬ್ ಮಿಷನ್ಸ್ ಆಗಲಿ, ಅಲ್ಟ್ರಾಸೌಂಡ್ ಮಿಷನ್ಸ್ ಆಗಲಿ, ಎಲ್ಲ ಮಿಷನ್ಸ್ ನಾವು ತರಿಸಿರೋದು ಹೈಯರ್ ಆ್ಯಂಡ್ ಬೆಸ್ಟ್ ಮಿಷನ್ಸ್ ತರಿಸಿದ್ದೇವೆ. ಇದೆಲ್ಲ ಸೇರಿ ನಮ್ಮದು ಏನಾಗುತ್ತೆ ಅಂದರೆ, ನಮ್ಮದು ಸಿನ್ಸ್ ವಿ ಹ್ಯಾವ್ ಗಾಟ್ ಆಲ್ ದ ಫೆಸಿಲಿಟೀಸ್ ಇಯರ್ ಟ್ರೀಟ್ ಮಾಡುವಂಥದ್ದು. ಸೊ ದ ಟ್ರೀಟ್ಮೆಂಟ್ ಆಲ್ಸೋ ವಿಲ್ ಬಿ ಗುಡ್, ದ ಔಟ್ಪುಟ್ ವಿಲ್ ಬಿ ಗುಡ್, ಆ್ಯಂಡ್ ದ ಪೇಷಂಟ್ಸ್ ಇಲ್ಲಿ ಬಂದು ಡಿಸ್ಚಾರ್ಜ್ ಆಗಿರೋ ಪೇಷಂಟ್ಸ್, ಇಲ್ಲಿ ಹೋಗಿರೋ ಪೇಷಂಟ್ಸ್ ಎಲ್ಲ ಒಳ್ಳೆ ಒಪಿನಿಯನ್ ಅಲ್ಲಿ ಇದ್ದೇವೆ. ಸೊ ಓವರ್ ಆಲ್ ಆಗಿ ಇಲ್ಲಿ ಬರೋ ಪೇಷಂಟ್ಗೆ ಗುಡ್ ಟ್ರೀಟ್ಮೆಂಟ್ ಫೆಸಿಲಿಟೀಸ್ ಇಲ್ಲಿ ಸಿಗುತ್ತೆ. ಸೊ ಈಗಾಗಲೇ ನೀವು ನೋಡಿದ್ರಿ, ಕಡಬ ತಾಲೂಕು ಭಾಗವಾಗಿರುವಂಥ ಕಡಬದಲ್ಲಿ ಒಂದು ವೆಲ್ ಎಕ್ವಿಪೈಡ್ ಮೆಡಿಕಲ್ ಸೆಂಟರ್ ಓಪನ್ ಆಗಿದೆ, ಕಡಬ ಮೆಡಿಕಲ್ ಸೆಂಟರ್. ಈಗಾಗಲೇ ಹಲವಾರು ರೋಗಿಗಳು ಇಲ್ಲಿ ಯಶಸ್ವಿಯಾಗಿ ಟ್ರೀಟ್ಮೆಂಟನ್ನು ಪಡ್ಕೊಂಡು ಹೋಗಿದ್ದಾರೆ. ಡಾಕ್ಟ್ರು ಈಗಾಗಲೇ ನಮಗೆ ಇಲ್ಲಿರುವ ಫೆಸಿಲಿಟಿಗಳ ಬಗ್ಗೆ, ಇಲ್ಲಿರುವ ಎಕ್ವಿಪ್ಮೆಂಟ್ಸ್ಗಳ ಬಗ್ಗೆ ಡಿಟೇಲ್ ಆಗಿ ನಮಗೆ ಎಕ್ಸ್ಪ್ಲನೇಷನ್ ಸಹ ಕೊಟ್ಟಿದ್ದಾರೆ. ಅದೇ ರೀತಿಯಾಗಿ ನೀವು ನೋಡ್ತಾ ಇದ್ದೀರಿ, ಇಲ್ಲಿ ವೆಲ್ ಡೆಡಿಕೇಟೆಡ್ ಸ್ಟಾಫ್ಸ್ ಇದ್ದಾರೆ, ವೆಲ್ ಎಕ್ಸ್ಪೀರಿಯನ್ಸ್ ಸ್ಟಾಫ್ಸ್ ಇದ್ದಾರೆ. ಸೊ ಈ ಒಂದು ಟೀಮ್ ತುಂಬ ಚೆನ್ನಾಗಿ ಇಲ್ಲಿ ಕೊಲಾಬರೇಟ್ ಆಗಿ ಈ ಒಂದು ಭಾಗದ ಪೇಷಂಟ್ಗಳಿಗೆ ತುರ್ತು ಏನು ವೈದ್ಯಕೀಯ ಅಗತ್ಯತೆಗಳು ಬೇಕು ಅದನ್ನು ಪೂರೈಸೋ ನಿಟ್ಟಿನಲ್ಲಿ 24/7 ತಮ್ಮನ್ನು ತಾವು ತೊಡಗಿಸಿಕೊಡ್ತಾ ಇದ್ದಾರೆ. ಸೊ ದಿಸ್ ಈಸ್ ಕಡಬ ಮೆಡಿಕಲ್ ಸೆಂಟರ್ ಆ್ಯಂಡ್ ಅಲ್ಲಿಯ ಸ್ಟಾಫ್ಗಳು. ಸೊ ಇಲ್ಲಿ ಫಾರ್ಮಸಿ ಫೆಸಿಲಿಟಿ ಇದೆ, ಎಲ್ಲವೂ ತುಂಬ ಚೆನ್ನಾಗಿದೆ. ಸೊ ಇಲ್ಲಿ ಈ ಭಾಗದ ಯಾವುದೇ ಮೆಡಿಕಲ್ ಅಗತ್ಯತೆಗಳಿಗೆ ರೋಗಿಗಳು ತಮ್ಮ ಫಸ್ಟ್ ಪ್ರಯಾರಿಟಿಯನ್ನು ಇಲ್ಲಿ ಕೊಡ್ಬೋದು ಅನ್ನುವಂಥ ಒಂದು ಅಶ್ಯೂರೆನ್ಸನ್ನು ಈ ಟೀಮ್ ನಿಮಗೆ ಕೊಡ್ತಾ ಇದೆ. ಸುದ್ದಿ ಚಾನಲ್, ಕ್ಷಣ ಕ್ಷಣದ ಸುದ್ದಿಗಾಗಿ.